ಭಾನುವಾರ ಸಂಜೆ ಚರ್ಚಿನ ಆವರಣದಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಮಂಗಳೂರಿನ ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡಲಾದಂತಹ ನೀರಿನಡಿ ಮುಳುಗಿ ಜೀವ ರಕ್ಷಣೆ ಮಾಡುವಾಗ ಉಪಯೋಗಿಸುವಂತಹ ಸಂವಹನ ಸಾಧನವನ್ನು ಹಸ್ತಾಂತರಿಸಿ ತೊಟ್ಟಂ ಚರ್ಚ್ನ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ಮಾತನಾಡಿ, ಸಮಾಜದಲ್ಲಿ ಕಷ್ಟದಲ್ಲಿರುವ ವ್ಯಕ್ತಿಗಳ ನೋವಿಗೆ ದನಿಯಾದವರ ಕಷ್ಟಕ್ಕೆ ಸ್ಪಂದನೆ ತೋರುವುದು ಮಾನವೀಯತೆಯಾಗಿದೆ. ಅಂತಹ ಮಾನವೀಯ ಸೇವೆಯನ್ನು ದೇವರು ಕೂಡ ಮೆಚ್ಚುತ್ತಾರೆ ಎಂದರು. ಈಶ್ವರ್ ಮಲ್ಪೆಯವರು ರಾಜ್ಯದ ವಿವಿಧ ಭಾಗಗಳಲ್ಲಿ ನೀರಿನಲ್ಲಿ ಮುಳುಗಿದವರ ರಕ್ಷಣೆ ಕಾರ್ಯದ ಮೂಲಕ ಸಮಾಜದ ನೋವಿನಲ್ಲಿರುವವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಕಾರ್ಯಕ್ಕೆ ಸೂಕ್ತ ಆಧುನಿಕ ಸಾಧನೆಗಳಿಲ್ಲದೆ ಕೆಲವೊಮ್ಮೆ ಅವರ ವೈಯಕ್ತಿಕ ಜೀವಕ್ಕೂ ಅಪಾಯ ಉಂಟಾಗಿದ್ದು, ಅವರ ಸೇವೆಯನ್ನ ಗಮನಿಸಿದ ಮೈಕಲ್ ಡಿಸೋಜಾ ಅವರು ನೀರಿನಡಿಯಲ್ಲಿ ಇದ್ದಾಗ ಮೇಲೆ ಇರುವವರ ಜೊತೆಗೆ ಸಂವಹನ ಸಾಧಿಸುವ ಸಾಧನವನ್ನ ನೀಡಿದ್ದಾರೆ. ಈ ಮೂಲಕ ಇವರು ಇನ್ನಷ್ಟು ಜೀವಗಳನ್ನ ರಕ್ಷಿಸುವಂತಾಗಲಿ. ಅವರು ವಾಸಿಸುವ ಮನೆ ಹಳೆಯದಾಗಿದ್ದು ಹೊಸ ಮನೆ ನಿರ್ಮಾಣಕ್ಕೂ ಕೂಡ ಮೈಕಲ್ ಡಿಸೋಜಾ ಅವರು ಮುಂದಿನ ದಿನಗಳಲ್ಲಿ ಸಹಾಯ ಹಸ್ತವನ್ನು ನೀಡಲಿದ್ದಾರೆ ಎಂದು ಭರವಸೆಯನ್ನು ನೀಡಿದರು. ಒಂದು ಅಂಡರ್ ವಾಟರ್ ಕಮ್ಯುನಿಕೇಶನ್ ಸಿಸ್ಟಮ್, ನೀರಡಿಯಲ್ಲಿ ಸಂವಹನ ಒಂದು ಸಲಕರಣೆ ಅಥವಾ ಸಾಧನ. ಇದನ್ನು ಶ್ರೀಯುತ ಮೈಕಲ್ ಡಿಸೋಜಾ ಅವರು ಸುಮಾರು 6.5 ಲಕ್ಷ ಇದರ ಕಾಸ್ಟ್ ಕ್ರಯ ಆಗಿತ್ತು. ಇದನ್ನು ಶ್ರೀಯುತ ಈಶ್ವರ್ ಮಲ್ಪೆ ಅವರು ಬೆಂಗಳೂರಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಇಂದು ಸಾಯಂಕಾಲ ನಾವು ನಮ್ಮ ಮೈಕಲ್ ಡಿಸೋಜಾ ಚಾರಿಟಿ ಟ್ರಸ್ಟ್ನ ಟ್ರಸ್ಟೀಸ್ ಆದ ಶ್ರೀಯುತ ಸ್ಟೀವನ್ ಪಿಂಟೋ, ಶ್ರೀಯುತ ಆಸ್ವಾಲ್ಡ್ ರೊಡ್ರಿಗಸ್ ಅವರ ಸಮ್ಮುಖದಲ್ಲಿ ನಾವು ಈ ಉಪಕರಣವನ್ನು ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರಿಗೆ ನಾವು ದಾನವಾಗಿ ನೀಡಿದ್ದೇವೆ. ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆಯವರು, ನೀರಿಗೆ ಬಿದ್ದಂತಹ ವ್ಯಕ್ತಿಗಳ ಜಾತಿ ಧರ್ಮ ನೋಡದೆ ಮೊದಲು ಅವರನ್ನು ಬದುಕಿಸುವ ಪ್ರಯತ್ನ ನಮ್ಮದು. ಇಂತಹ ಕೆಲಸ ಮಾಡುವಾಗ ಜನರ ಪ್ರಾರ್ಥನೆ ಮತ್ತು ಹಾರೈಕೆಯಿಂದ ಸುರಕ್ಷಿತವಾಗಿ ನಾವು ಮತ್ತೆ ನೀರಿನಿಂದ ಮೇಲೆ ಬರಲು ಸಾಧ್ಯವಾಗಿದೆ. ಮೈಕಲ್ ಡಿಸೋಜಾ ಅವರ ಹೃದಯ ವೈಶಾಲ್ಯತೆಯಿಂದ ನೀರಿನ ಆಳದಲ್ಲಿ ಇದ್ದರೂ ಮೇಲೆ ನಿಂತಿರುವ ಜನರೊಂದಿಗೆ ಮಾತನಾಡುವ ಸಾಧನ ನಮ್ಮ ತಂಡಕ್ಕೆ ಲಭಿಸಿದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು. ನೀರಿನ ಆಳದಲ್ಲಿ ಮಾತನಾಡುವ ಒಂದು ಉಪಯೋಗ ಒಂದು ಯಂತ್ರ ಇದೆ, ಏನಂದ್ರೆ ಕಮ್ಯುನಿಕೇಶನ್. ನೀರ ಆಳದಲ್ಲಿ ಸಹ ಮಾತಾಡಬಹುದು, ಯಾಕೆಂದ್ರೆ ಒಂದು ವೈರ್ಲೆಸ್ ಸಿಸ್ಟಮ್. ಯಾಕೆಂದ್ರೆ ನೀರ ಆಳದಲ್ಲಿ ವೈರ್ ಇದೆ, ಅದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಈಗ ನೀರ ಆಳದಲ್ಲಿ ನನಗೆ ಏನಾದರೂ ತೊಂದರೆ ಆದ್ರೆ ಅಥವಾ ಎಲ್ಲಾದ್ರೂ ಮೊಸಳೆ ಹಿಡಿದ್ರೆ ಅಥವಾ ಎಲ್ಲಾದ್ರೂ ಕಾಲು ಬಂಡೆ ಒಳಗಡೆ ಸಿಕ್ಕಾಕೊಂಡ್ರೆ ಅಥವಾ ನೀರ ಆಳದಲ್ಲಿ ಹೂಳಲ್ಲಿ ನಾನು ಸಿಕ್ಕಾಕೊಂಡ್ರೆ ಮೇಲೆ ಮಾತನಾಡುವ ಒಂದು ಮಿಷನ್ ಕೊಟ್ಟಿದ್ದಾರೆ. ಆ ಮಿಷನ್ ಕೊಟ್ಟ ಇವತ್ತು ನಮ್ಮ ಫಾದರ್ ಆಗಿರ್ಬೋದು, ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ. ಮೈಕಲ್ ಡಿಸೋಜಾ ಚಾರಿಟೇಬಲ್ ಟ್ರಸ್ಟಿನ ಸದಸ್ಯರಾದ ಆಸ್ವಾಲ್ಡ್ ರೊಡ್ರಿಗಸ್ ಮಾತನಾಡಿ, ಜೀವದ ಹಂಗನ್ನು ತೊರೆದು ಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುವ ಈಶ್ವರ್ ಮಲ್ಪೆಯವರ ಮನವಿಗೆ ಸ್ಪಂದಿಸಿದ್ದು ನಮಗೆ ಅತ್ಯಂತ ಪುಣ್ಯದ ಕಾರ್ಯವಾಗಿದೆ. ಈ ಸಾಧನದ ಮೂಲಕ ಇನ್ನಷ್ಟು ಕಷ್ಟದಲ್ಲಿರುವವರ ನೆರವಿಗೆ ಉಪಯೋಗಿಸುವಂತಾಗಲಿ ಎಂದರು. ಅವರು ಮಾಡುವ ಸೇವೆ, ಅವರು ಮಾಡುವ ಕೆಲಸ ಕಾರ್ಯಗಳು ನೋಡಿ ನಮಗೆ ಆಶ್ಚರ್ಯವಾಯಿತು. ಜೀವದ ಹಂಗು ತೊರೆದು ಜೀವದ ಆಸೆ ಬಿಟ್ಟು ಅವರು ಎಲ್ಲರನ್ನು ಬದುಕಲಿಕ್ಕೆ ಅಥವಾ ಮೃತದೇಹಗಳು ತೆಗಿಲಿಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆ ಜೀವ ಅಪಾಯದಲ್ಲಿಟ್ಟು ಅವರು ಆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ತನಗೊಂದು ಆಧುನಿಕ ಸಾಧನ ಬೇಕಂತ ಅವರು ಮನವಿ ಕೊಟ್ಟಿದ್ರು. ಆ ಮನವಿಯನ್ನು ಫಾದರ್ ಡೆನಿಸ್ ಮತ್ತು ಸ್ಟೀವನ್ ಮತ್ತು ನಾವು ಮೈಕಲ್ ಹತ್ರ ಹೇಳಿದೆವು. ತಕ್ಷಣ ಮೈಕಲ್ ಅವರು ಸ್ಪಂದಿಸಿ ಈ ವೇಳೆ ಉಜ್ವಡ್ ಪತ್ರಿಕೆಯ ಸಂಪಾದಕರಾದ ವಂದನೀಯ ಆಲ್ವಿನ್ ಸಿಕ್ವೆರಾ, ಸ್ಥಳೀಯ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ, ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾದ ಸ್ಟೀವನ್ ಪಿಂಟೋ, ಚರ್ಚ್ ಪಾಲನಾ ಸಮಿತಿ ಕಾರ್ಯದರ್ಶಿ ಲವಿನಾ ಫೆರ್ನಾಂಡಿಸ್, 20 ಆಯೋಗಗಳ ಸಂಚಾಲಕಿ ಶಾಂತಾ ಫೆರ್ನಾಂಡಿಸ್, ಚರ್ಚ್ನ ಸ್ತ್ರೀ ಸಂಘಟನೆಯ ಅಧ್ಯಕ್ಷರಾದ ಪ್ರಿಯಾ ರೊಡ್ರಿಗಸ್, ಈಶ್ವರ ಮಲ್ಪೆ ತಂಡದ ಸದಸ್ಯರು ಉಪಸ್ಥಿತರಿದ್ದರು.